ಜಿಲ್ಲಾಧಿಕಾರಿಯವರ ಆದೇಶದ ಹೊರತಾಗಿಯೂ ದಾರಿದೀಪ ಉರಿಸಲು ಕ್ರಮ ಕೈಗೊಳ್ಳದ ಇನ್ಫೋಸಿಸ್ ಸಂಸ್ಥೆಯ ವಿರುದ್ಧ ಗ್ರಾಮಸ್ಥರು ಮತ್ತೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ಫೋಸಿಸ್ ಸಂಸ್ಥೆಯ ವತಿಯಿಂದ ಕಂಬಳ ಪದವಿನಿಂದ ಮುಡಿಪು ಕ್ರಾಸ್ವರೆಗೆ ಹಾಕಲಾದ ಬೀದಿ ದೀಪಗಳನ್ನು ಸುಮಾರು 2 ವರ್ಷ ಕಳೆದರೂ ಇದುವರೆಗೂ ಉರಿಸಿಲ್ಲ. ಈ ಹಿನ್ನೆಲೆಯಲ್ಲಿ ಕಳೆದ ಜೂನ್ನಲ್ಲಿ ಪಜೀರು ಗ್ರಾಮ ಪಂಚಾಯತ್ ಸದಸ್ಯರು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗೆ ದೂರನ್ನು ಸಲ್ಲಿಸಿದ್ರು. ದಾರಿದೀಪಗಳನ್ನು ಉರಿಸಲು ಜಿಲ್ಲಾಧಿಕಾರಿ ಇನ್ಫೋಸಿಸ್ ಸಂಸ್ಥೆಗೆ ಆದೇಶವನ್ನ ನೀಡಿದ್ರು. ಆದರೂ ಇನ್ಫೋಸಿಸ್ ಸಂಸ್ಥೆ ಈ ಭಾಗದ ಬೀದಿ ದೀಪ ಉರಿಸಲು ಯಾವುದೇ ಕ್ರಮವನ್ನು ಕೈಗೊಂಡಿರಲಿಲ್ಲ. ಈ ನಿಟ್ಟಿನಲ್ಲಿ ಪಜೀರು ಗ್ರಾಮ ಪಂಚಾಯತ್ ಪ್ರತಿನಿಧಿಗಳು ಮತ್ತು ಊರವರು ಮತ್ತೆ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ದಾರೆ. ಅಲ್ಲದೆ ಬೇಡಿಕೆ ಈಡೇರದೇ ಇದ್ದಲ್ಲಿ ಉಗ್ರ ಪ್ರತಿಭಟನೆಯ ಎಚ್ಚರಿಕೆಯನ್ನ ನೀಡಿದ್ದಾರೆ. ರಸ್ತೆ ಮಧ್ಯದಲ್ಲಿ ಒಂದು ಇದೆಲ್ಲ ಅಳವಡಿಸಿದ್ದಾರೆ, ಏನು ದೀಪಗಳನ್ನೆಲ್ಲ. ಆದರೆ ಈ ಒಂದು ಕಾಮಗಾರಿ ಪೂರ್ತಿಯಾಗಿ ಒಂದು 2-3 ವರ್ಷಗಳೇ ಕಳೆದವು. ಆದರೂ ಇದುವರೆಗೆ ದಾರಿದೀಪಗಳನ್ನು ಈ ಕಂಪನಿ ಉರಿಸ್ತಾ ಇಲ್ಲ. ಇದರ ಬಗ್ಗೆ ಕಂಪನಿ ಇನ್ಫೋಸಿಸ್ ಕಂಪನಿಯವರಿಗೆ ನಾವು ಹೇಳಿದಾಗ ಇದು ಪಂಚಾಯತ್ ವತಿಯಿಂದ ಉರಿಸಬೇಕಂತ ಹೇಳ್ತಾ ಇದ್ದಾರೆ. ಪಂಚಾಯತ್ ವತಿಯಿಂದ ಇದು ತುಂಬ ಒಂದು ಕಷ್ಟ ಸಾಧ್ಯವಾಗಿದೆ. ಯಾಕೆಂದರೆ ಇದೊಂದು 52 ಲೈಟ್ ಇದೆ, ಒಂದು ದಾರಿದೀಪ ಇದೆ. ಇದಕ್ಕೆ ಒಂದು ವರ್ಷದಲ್ಲಿ ಒಂದು 4 ಲಕ್ಷ ಒಂದು ವೆಚ್ಚ ತಗೊಳ್ಬೋದು. ಈ 4 ಲಕ್ಷ ಇವರು ಹಾಕಿದ ಲೈಟಿಗೆ ಪಂಚಾಯತ್ ವತಿಯಿಂದ ಹಾಕಿದರೆ ಗ್ರಾಮಸ್ಥರೆಲ್ಲ ಮೊದಲೇ ಒಂದು ಆಕ್ರೋಶ ಭರಿತರಾಗಿದ್ದಾರೆ. ಯಾಕೆಂದರೆ ಇಂತಹ ಒಂದು 4 ಲಕ್ಷ ಖರ್ಚು ಮಾಡಿ ಇವರು ಹಾಕಿದ ಲೈಟ್ ಉರಿಸುವುದಕ್ಕಿಂತ ಇಡೀ ಗ್ರಾಮದಲ್ಲಿ ನಮಗೆ ಉರಿಸ್ಬೋದು. ಜಿಲ್ಲಾಧಿಕಾರಿಯವರು ಒಂದು ಆದೇಶ ಮಾಡಿದರೆ ಏನಂದರೆ ಈ ದಾರಿದೀಪ ಇವರು ಏನು ಹಾಕಿದ್ದಾರೆ ಇದನ್ನು ಇನ್ಫೋಸಿಸ್ ಸಂಸ್ಥೆ ವತಿಯಿಂದಲೇ ಒಂದು ಉರಿಸಬೇಕಂತ. ಯಾಕೆಂದರೆ ಅವರೇ ಇದರ ಎಲ್ಲ ವೆಚ್ಚ ಎಲ್ಲ ನೋಡಿ ಅದರ ಮೇಂಟೆನೆನ್ಸ್ ಎಲ್ಲ ಅವರೇ ಮಾಡಬೇಕಂತ ಅವರು ಆದೇಶ ಮಾಡಿದ್ದಾರೆ. ಅದಕ್ಕೆ ಆ ಇಲಾಖೆಯ ಅಲ್ಲಿಯ ಮ್ಯಾನೇಜರ್ಗಳು ಬಂದಿದ್ದರು ಆ ಒಂದು ಸಭೆಗೆ, ಅವರೆಲ್ಲ ಒಪ್ಪಿಕೊಂಡು ಹೋಗಿದ್ದಾರೆ. ಆದರೆ ಈ ಒಂದು ಆದೇಶವಾಗಿ ಒಂದು 4-5 ತಿಂಗಳೇ ಕಳೆದರೂ ಇದುವರೆಗೂ ಉರಿಸಿಲ್ಲ. ಇದರ ಬಗ್ಗೆ ಇನ್ಫೋಸಿಸ್ ಅಧಿಕಾರಿಯವರ ಹತ್ರ ನಾವು ಕೇಳಿದೆವು, ಅವರಿಗೆ ನಾವು ಪತ್ರಗಳನ್ನೆಲ್ಲ ಮಾಡಿದೆವು. ಆದರೆ ಸಮರ್ಪಕವಾಗಿ ಯಾವುದೇ ರೀತಿಯ ಸ್ಪಂದನೆ ನೀಡ್ತಾ ಇಲ್ಲ. ರಸ್ತೆ ಆಗಿ 3 ವರ್ಷ ಆಯಿತು, ಆದರೆ ಇವರು ದಾರಿದೀಪ ಅಂದರೆ ಲೈಟ್ ಕಂಬ ಹಾಕಿದ್ದಾರೆ, ಇದುವರೆಗೆ ಉರಿಸಲಿಕ್ಕೆ ಅವರು ವ್ಯವಸ್ಥೆ ಮಾಡಲಿಲ್ಲ. ಇಷ್ಟು ದೊಡ್ಡ ಸಂಸ್ಥೆ ಒಂದು ದಾರಿದೀಪ ಇಲ್ಲಿಂದ 1 ಕಿಲೋಮೀಟ್ರ್ ಆಚೀಚೆ ದಾರಿದೀಪ ಉರಿಸೋದಿಲ್ಲ ಅಂತಂದರೆ ನಮಗೆ ತುಂಬ ಒಂದು ಬೇಜಾರದ ಸಂಗತಿ. ಏಕೆಂದರೆ ಇದು ಹೆಚ್ಚು ಕಡಿಮೆ 3 ವರ್ಷದಿಂದ ನಾವು ನೋಡ್ತಾ ಇದ್ದೇವೆ. ಮೊದಲು ಇದ್ದದ್ದು ಯಾವಾಗ ಒಂದು 3 ವರ್ಷ ಮೊದಲು ಪಂಚಾಯತ್ ಇದ್ದದ್ದು, ಅದು ಸಹ ಲೈಟ್ ಅವರು ತೆಗೆದಿದ್ದಾರೆ. ಅದು ಯಾಕೆ ತೆಗೆದಿದ್ದಾರೆ ಅಂದರೆ ಇದು ಕೆಲಸ ಮಾಡುವ ಸಮಯ ತೆಗೆದಿದ್ದಾರೆ. ಇವಾಗ ಹೊಸತು ಆದ ಮೇಲೆ ಅವರು ತೆಗಿಬೇಕಿತ್ತು, ಇದು ಹೊಸತು ಉರಿಸಬೇಕಿತ್ತು, ಅದು ಇನ್ನೂ ಸಹ ಅವರು ಉರಿಸಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ನಮಗೆ ಹೋಗುವಾಗ ಇಂದು ರಾತ್ರಿ ಹೊತ್ತಲ್ಲಿ ಹೋಗುವಾಗ ಎಲ್ಲೋ ಒಂದು ಕಾಡಿನಲ್ಲಿ ಹೋಗಿದಾಗೆ ಆಗ್ತದೆ. ಇಷ್ಟು ಒಳ್ಳೆ ರಸ್ತೆ ಇಟ್ಕೊಂಡು ದಿವಸದಲ್ಲಿ ಹಗಲೊತ್ತಲ್ಲಿ ಇಲ್ಲಿಂದ ಹೋಗುವಾಗ ಒಂದು ಒಳ್ಳೆ ನೈಸ್ ರೋಡಲ್ಲಿ ಹೋಗುವಾಗ ಆಗ್ತದೆ. ಆದರೆ ರಾತ್ರಿ ರೋಡಲ್ಲಿ ನೋಡಿದರೆ ಯಾರು ಸಹ ಇಲ್ಲಿ ಬರಲಿಕ್ಕಿಲ್ಲ, ಆ ಥರ ಕಾಡಲ್ಲಿ ಇದ್ದಾಗೆ ಆಗ್ತದೆ.